ಮನೆ ಬೀಗ ಒಡೆದು ನುಗ್ಗಿದ ಕಳ್ಳರು. ಕಾಸರಗೋಡಿನಲ್ಲಿ ವಕೀಲೆಯ ಮನೆಯಲ್ಲಿ ಲಕ್ಷಾಂತರ ನಷ್ಟ. ಕುಂಬಳೆ ನಾಯ್ಕಾಪುವಿನಲ್ಲಿ ನ್ಯಾಯವಾದಿ ಮನೆಗೆ ನುಗ್ಗಿದ ಕಳ್ಳರು ಭಾರೀ ಪ್ರಮಾಣದ ಚಿನ್ನ, ಬೆಳ್ಳಿ, ಆಭರಣಗಳು ಹಾಗೂ ನಗದು ದೋಚಿದ್ದಾರೆ. ನ್ಯಾಯವಾದಿ ಚೈತ್ರ ಹಾಗೂ ಕುಟುಂಬ ವಾಸಿಸುವ ಮನೆಯಿಂದ ಈ ಕಳವು ನಡೆದಿದೆ. ಮನೆಯ ಹಿಂಭಾಗದ ಬಾಗಿಲು ಕೆಡವಿ ಒಳಗೆ ನುಗ್ಗಿದ ಕಳ್ಳರು ಕಪಾಟುಗಳಲ್ಲಿರಿಸಿದ್ದ 29 ಪವನ್ ಚಿನ್ನ, 25,000 ರೂಪಾಯಿ ಮೌಲ್ಯದ ಬೆಳ್ಳಿ ಆಭರಣಗಳು ಹಾಗೂ 5,000 ರೂಪಾಯಿಗಳನ್ನು ಕಳ್ಳರು ದೋಚಿರುವುದಾಗಿ ತಿಳಿದು ಬಂದಿದೆ. ನೆಕ್ಲೆಸ್, ಬಳೆಗಳು, ಉಂಗುರಗಳು, ಬ್ರಾಸ್ಲೆಟ್, ಮಾಲೆ, ಬೆಂಡೋಲೆ, ಮಕ್ಕಳ ಸರ, ಮಕ್ಕಳ ಚಿನ್ನದ ಬಳೆ, ಕಲ್ಲು ಅಳವಡಿಸಿದ ಮಾಲೆ ಮೊದಲಾದವುಗಳು ಕಳವುಗೀಡಾದವುಗಳಲ್ಲಿ ಒಳಗೊಂಡಿದೆ. ಒಟ್ಟು 31,67,000 ರೂಪಾಯಿಗಳ ಸೊತ್ತು ಕಳವುಗೀಡಾಗಿದೆ ಎಂದು ಅಂದಾಜಿಸಲಾಗಿದೆ. ಮನೆಗೆ ಬೀಗ ಜಡಿದು ಕುಟುಂಬ ಕಣಿಪುರ ಶ್ರೀ ಗೋಪಾಲಕೃಷ್ಣ ಕ್ಷೇತ್ರ ಉತ್ಸವಕ್ಕೆ ತೆರಳಿದಾಗ ಈ ಕೃತ್ಯ ನಡೆದಿದೆ ಎನ್ನಲಾಗಿದೆ. ಒಳಗೆ ಪ್ರವೇಶಿಸಿ ನೋಡಿದಾಗ ಕಪಾಟುಗಳನ್ನು ಮುರಿದು ಬಟ್ಟೆ ಬರೆಗಳನ್ನು ಚೆಲ್ಲಾಪಿಲ್ಲಿಗೊಳಿಸಿರುವುದಾಗಿ ಹಾಗೂ ಕಪಾಟುಗಳಲ್ಲಿದ್ದ ಚಿನ್ನಾಭರಣ, ಹಣ ಕಳವುಗೀಡಾಗಿರುವುದಾಗಿ ಕುಟುಂಬ ತಿಳಿಸಿದೆ. ಮಾಹಿತಿ ಅರಿತು ಕುಂಬಳೆ ಪೊಲೀಸರು, ಶ್ವಾನದಳ, ಬೆರಳಚ್ಚು തജ്ഞರು ಮನೆಗೆ തലುപ്പി പരിശീലನೆ ನಡೆಸಿದ್ದಾರೆ. ഇപ്പോൾ ഈ ചുറ്റുവട്ടത്ത് 2-3 പരാതി ഇങ്ങനെ ഒരു കടവ് നടന്നതിലൊരു റിപ്പോർട്ട് ചെയ്തിട്ടുണ്ട്. എന്ന് വെച്ചാൽ ഇപ്പോൾ നായ്ക്ക ഭാഗത്ത് തന്നെ ഒരു 5-6 മാസം മുമ്പായിട്ട് ഒരു കവർച്ച നടന്നിട്ടുണ്ട്. അതുകൂടാതെ നമ്മളെ ചീവമ്പ ഭഗവതി അമ്പലത്തിൽ അത് കവർച്ച നടത്തിയ ശേഷം അവർ ഈ സാധനങ്ങൾ കൊണ്ടുപോകാൻ പറ്റാത്ത ഒരവസ്ഥയിൽ അവിടെ ഉപേക്ഷിച്ച നിലയിൽ കണ്ടെത്തുകയായിരുന്നു. പക്ഷെ അതിലൊന്നും ഇതുവരെ റിക്കവറിയോ ഒന്നും നടന്നിട്ട് ഇതുവരെ ഈ സംഭവവുമായി ബന്ധപ്പെട്ട് ഒരു റിക്കവറിയോ ഒരാൾക്കാരെ പിടിക്കുകയൊന്നും ഇതുവരെ സംഭവിച്ചിട്ടില്ല.